ರೂಪೇಶ್ ರಾಜಣ್ಣ ಅವರೇ ನಮಸ್ತೆ. ಎಲ್ರಿ 9 ಗಂಟೆಗೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ನನ್ನನ್ನ ಪಂಪ ರನ್ನ ಪನ್ನರ್ ಸಮಾಧಿ ಹತ್ರ ಅಂದ್ರಿ, ಬರ್ಲೇ ಇಲ್ಲ. ಇರ್ಲಿ ಬಿಡಿ, ಅದ್ಯಾಕೆ ಈಗ ಹಳೇದಾಯ್ತಲ್ಲ. ಈಗ ಮತ್ತೊಂದು ಪೋಸ್ಟ್ ನೋಡಿದೆ ರೀ ನಿಮ್ದು, ಅದ್ಭುತವಾಗಿದೆ ನಿಮ್ ಪೋಸ್ಟ್, ತುಂಬಾ ಚೆನ್ನಾಗಿತ್ತು. ಕೇಳಲಿ ಕನ್ನಡ ಕಾಣಲಿ ಕನ್ನಡ ಅಂತ. ಅದ್ಭುತ ರೂಪೇಶ್ ರಾಜಣ್ಣ ಅವರೇ, ನಿಮ್ಮ ಕನ್ನಡದ ಪರ ಹೋರಾಟಕ್ಕೆ ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ. ಆದ್ರೆ ಒಂದ್ ಮಾತು, ಈ ನಾವು ಎಲ್ಲ ಧರ್ಮವನ್ನು ಬಿಟ್ಟು ಕನ್ನಡದ ಪರ ನಿಂತ್ಕೊಳ್ತೀವಿ, ನಮಗೆ ಧರ್ಮ ಇಲ್ಲ ಅಂತೀರಾ. ಅದ್ಭುತ, ಭಾಷೆಗೆ ಧರ್ಮ ಬೇಕಾಗಿಲ್ಲ. ಆದ್ರೆ ಈ ಕ್ರಿಶ್ಚಿಯನ್ ಮತ್ತೆ ಮುಸ್ಲಿಮರಿಗೆ ಬೆಕೆಟ್ ಹಿಡಿಯೋ ಕೆಲಸ ಬಿಡ್ತೀರಾ ಪ್ಲೀಸ್. ನಾವು ನಿಮ್ ಜೊತೆ ಬಂದು ನಿಂತ್ಕೋಬೇಕು, ಹೋರಾಟ ಮಾಡಬೇಕು ಅಂತ ಅನ್ಸುತ್ತೆ. ಈ ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ರಿಗೆ ಬೆಕೆಟ್ ಹಿಡಿಯೋ ಕೆಲಸ ಬಿಡಿ. ಈ ಬೆಕೆಟ್ ಇಟ್ಕೊಂಡು ಓಡಾಡೋ ಕೆಲಸ ಬೇಡ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇವತ್ತಿನ ನಿಮ್ ಪೋಸ್ಟ್ ತುಂಬಾ ಚೆನ್ನಾಗಿದೆ ರೀ. ರಮ್ ತೆಗಿಬೇಕು ಅಂತ ಕನ್ನಡದಲ್ಲೇ ತಿಳಿಸೋಣ ಅಂತ. ಅಂದ್ರೆ ಶ್ರೀರಾಮ್ಪುರಂ ಬೇಡ ಶ್ರೀರಾಮ್ಪುರ ಅಂತ ಮಾಡೋಣ, KR ಪುರಂ ಬೇಡ KR ಪುರ ಅಂತ ಮಾಡೋಣ, ವಿಶ್ವೇಶ್ವರಪುರ ಬೇಡ ವಿಶ್ವೇಪುರಂ ಬೇಡ ಪುರ ಅಂತ ಮಾಡೋಣ, ಓಕ್ಲಿಪುರಂ ಬೇಡ ಓಕ್ಲಿಪುರ ಅಂತ ಮಾಡೋಣ, ಲಿಂಗರಾಜ್ಪುರ ಬೇಡ ಲಿಂಗರಾಜ್ಪುರಂ ಬೇಡ ಲಿಂಗರಾಜ್ಪುರ ಅಂತ ಮಾಡೋಣ. ಹಿಂಗೆ ರಮ್ ಶಬ್ದವನ್ನ ತೆಗಿಯೋಣ ಅಂತ. ಯಾಕೆ ರಮ್ ಮಾತ್ರ ಸಿಗುತ್ತೆ, ಮನೆಗೆ ತಗೊಂಡು ಹೋಗ್ಬೋದು ಅಂತನ ಹೇಳ್ಬೋದು. ರೂಪೇಶ್ ರಾಜಣ್ಣ ಅವರೇ, ನಾನ್ ನಿಮಗೊಂದು ಲಿಸ್ಟ್ ಕೊಡ್ತೀನಿ. ಓದೋದಕ್ಕೆ, ಬರೀ ನೀವು ಓದೋದಕ್ಕೆ 5 ದಿನ ಬೇಕು. ಅದಕ್ಕೆ ನಾನು ಹೇಳಿದ್ದು ಏನಂತ, ಮುಸ್ಲಿಂ ಮತ್ತೆ ಕ್ರಿಶ್ಚಿಯನ್ ಧರ್ಮದವರಿಗೆ ಬೆಕೆಟ್ ಹಿಡಿಯೋ ಕೆಲಸ ಬಿಡಿ. ಅವ್ರಿಗೆ ಬೆಕೆಟ್ ಹಿಡಿದ್ರು ನಮ್ಗೇನ್ ತೊಂದರೆ ಇಲ್ಲ ರೀ, ಹಿಡ್ಕೊಡ್ರಿ. ನಿಮ್ಗೇನಾರು ಸಿಗುತ್ತೆ ರಮ್ ಗಿಮ್ ಅಂದ್ರೆ ನಾವ್ಯಾಕೆ ಬೇಡ ಅನ್ನೋಣ. ಆದ್ರೆ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ಕೊಂಡು ಮಾತಾಡೋದನ್ನ ಮೊದಲು ಬಿಡಿ, ತಗ್ಸೋಣ, ಅದೇನ್ ತೊಂದರೆ ಇಲ್ಲ. ಆದ್ರೆ ನಿಮ್ಗೆ ಟ್ಯಾನ್ರಿ ರೋಡ್ ಅಂತ ಇದೆ, ಅದು ಕನ್ನಡನಾ? ನನಗೆ ಗೊತ್ತೇ ಇರಲಿಲ್ಲ ಅವರು ರೂಪೇಶ್ ರಾಜಣ್ಣ. ನಾನು ಅದನ್ನ ಇಂಗ್ಲಿಷ್ ಅಥವಾ ಕ್ರಿಶ್ಚಿಯನ್ ಹೆಸರು ಅನ್ಕೊಂಡಿದ್ದೆ, ಕನ್ನಡನ ಅದು. ಹಾಗೆ ಎನ್ಸ್ ರೋಡ್ ಅಂತ ಇದೆ ರೂಪೇಶ್ ರಾಜಣ್ಣ ಅವರೇ. ಇದನ್ನ ಚೇಂಜ್ ಮಾಡ್ಬೇಕು ಅಂತ ನಿಮ್ ಧ್ವನಿ ಯಾವತ್ತೂ ಬರಲೇ ಇಲ್ಲ. ರೂಪೇಶ್ ರಾಜಣ್ಣ ಅವರೇ, ಸಾರಿ. ನಿಮಗೆ ಮತ್ತೊಂದು ಪ್ರಶ್ನೆ. ಒಂದು ರೋಡ್ ಇದೆ ಸ್ಪಾನ್ಸರ್ ರೋಡ್ ಅಂತ, ಕೇಳಿದ್ರ ಹೆಸರು? ಬೆಂಗಳೂರಿನಲ್ಲಿದೆ, ಕೇಳಿರಲ್ಲ. ಕನ್ನಡದ ಹೆಸರು ರೀ. ಇನ್ನೊಂದಿದೆ ಪೊಮೊನೇಡ್ ರೋಡ್, ಅದ್ಭುತವಾಗಿದೆ ಅಲ್ಲ ಕನ್ನಡದ ಹೆಸರು. ಸೌಂಡರ್ಸ್ ರಸ್ತೆ ಅಂತ ಇದೆ, ಅದ್ಭುತವಾಗಿದೆ ಕನ್ನಡದ ಹೆಸರು. ಇದೆಲ್ಲ ಏನ್ ತೆಗಿಬೇಕಾಗಿಲ್ಲ. ಇದ್ಯಾವ್ದು ಇದು? ಮಲ್ಲೇಶ್ವರಂ, ವಿಶ್ವೇಶ್ವರಪುರಂ, ಓಕ್ಲಿಪುರಂ, ಲಿಂಗರಾಜ್ಪುರಂ, ಇದ್ಯಾವ್ದು? ಕನ್ನಡನ ಇದು ಕನ್ನಡ. ಮೆಕಾನ್ ರೋಡ್ ಕನ್ನಡ. ಮೆಕಾನ್ ರೋಡ್ ಕನ್ನಡ ರೀ, ಸಖತ್ತಾಗಿದೆ. ಸೆಂಟ್ ಜಾನ್ಸ್ ರೋಡ್ ಕನ್ನಡ, ಎಷ್ಟು ಸಖತ್ತಾಗಿದೆ ನೋಡಿ. ಇದ್ಯಾವ್ದು ಇನ್ನೊಂದು ಕನ್ನಡ ಇವ್ರೆ? ಓಸ್ಪೋನ್ ರೋಡ್ ಸಖತ್ತಾಗಿದೆ ಅಲ್ಲ, ಸೂಪರ್ ರೋಡ್ ರೀ. ಸ್ಯಾಂಕಿ ಟ್ಯಾಂಕಿ ಸಖತ್ತಾಗಿದೆ ಕನ್ನಡ. ಇದ್ಯಾವ್ದು ಇದು? ನಮ್ಮಪ್ಪ ಇದನ್ ಕನ್ನಡ ಅಂತ ಹೇಳ್ಕೊಟ್ಬಿಟ್ಟವ್ರೆ, ಲಿಂಗರಾಜು ಅನ್ನೋದು ಕನ್ನಡ ಅಂತ ಹೇಳ್ಕೊಟ್ಬಿಟ್ಟವ್ರೆ. ಇದು ಬೇಡ, ಇದು ಕನ್ನಡ. ಇದು ದಿ ಐಕಾನ್ ರೋಡ್, ಇದು ಕನ್ನಡ. ಇದು ಬಂದವರಿಗೆ ನಾವು ತಿಳಿಸ್ಬೇಕು. ನ್ಯೂ ಟೌನ್, ಇದು ಕನ್ನಡ. ಕಬನ್ ಪಾರ್ಕ್ ಸೂಪರ್ ಅಲ್ಲ. ಹೆಡನ್ ಸರ್ಕಲ್ ಸೂಪರ್ ಅಲ್ಲ. ಬೆಕೆಟ್ ಎಷ್ಟು ಚೆನ್ನಾಗಿದ್ದೀರಾ. ಶಹಪುರ, ಅಫ್ಜಲ್ಪುರ, ಹುಮರಾಬಾದ್, ಇದೆಲ್ಲ ಕನ್ನಡ. ಇದು ಕನ್ನಡ. ಇದು ಸೂಪರ್ ಆಗಿದೆ ರೂಪೇಶ್ ರಾಜಣ್ಣ ಅವರೇ, ಅದ್ಭುತವಾಗಿದೆ. ಇದ್ಯಾವ್ದು? ಇದು ಕನ್ನಡ ಅಲ್ಲ. ಇದನ್ನ ತೆಗಿಬೇಕು ನಾವು, ರಮ್ ತೆಗಿಬೇಕು. ಈ ರಮ್ ತೆಗೆದು ನಿಮಗೆ ಕೊಡ್ಬೇಕು ನಾವು ಫಸ್ಟ್. ಬೆಕೆಟ್ ಹಿಡಿಯೋದನ್ನ ಬಿಡಿ ರೂಪೇಶ್ ರಾಜಣ್ಣ, ನಮಗೂ ಕನ್ನಡದ ಮೇಲೆ ಅಭಿಮಾನ ಇದೆ. ಇದ್ರ ಜೊತೆಲಿ ಹಾಕ್ಬೋದಿತ್ತಲ್ಲ ರೂಪೇಶ್ ರಾಜಣ್ಣ ಅವರ, ಇದ್ರ ಜೊತೆಲಿ ಇಂಥ ಹೆಸರುಗಳು ಬೇಡ ಅಂತ. ನಾವು ಕೇಳಕ್ ಬಂದಾಗ ಹೇಳ್ತೀರ, ನಾವು ಉರ್ದುನು ಖಂಡಿಸ್ತೀವಿ, ಇಂಗ್ಲಿಷ್ನು ಖಂಡಿಸ್ತೀವಿ. ಎಲ್ಲಿ ಖಂಡಿಸೇ ಇಲ್ಲ. ಮತ್ತೆ ಇಲ್ಲಿ ಬರೀ ನಮ್ಮ ಈ ಹೆಸರುಗಳು ಮಾತ್ರ, ಶ್ರೀರಾಮ್ಪುರ, KR ಪುರ, ಇಲ್ಲಿ ಯಾರು ನಿಮ್ಮನ್ನ ಬೈಯಲ್ಲ ಅಂತಲ್ಲ. ಹಿಂದೂಗಳು ಸುಮ್ನೆ ಇರ್ತಾರೆ, ಕನ್ನಡ ಅಂದ್ಬಿಟ್ರೆ ಸಾಕು, ನಾನು ಅದೇನ್ ಬೇಕಾದ್ರೂ ಮಾಡಿದ್ರು ಸುಮ್ನೆ ಇರ್ತಾರೆ, ಅವ್ರು ನಮ್ಮ ವಿರೋಧ ಬರಲ್ಲ. ಇಲ್ಲಿಗೆ ಹೋದ್ರೆ ಮೆಟ್ ಕಳ್ಸ್ಕೊಂಡು ಹೊಡಿತಾರೆ. ಟ್ಯಾನ್ರಿ ರೋಡ್ ಏನಾದ್ರು ನಾನು ಚೇಂಜ್ ಮಾಡ್ತೀನಿ ಅಂತ ಅಂದ್ರೆ ಅಲ್ವಾ? ಕಷ್ಟ ಇದೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಇವ್ರುಗಳ ವಿರುದ್ಧ ಹೋರಾಟ ಮಾಡೋದು ಅಲ್ವಾ? ಇರ್ಲಿ, ಸಾಧ್ಯ ಆದ್ರೆ ನಾವೇ ಮಾಡ್ತೀವಿ. ಅಲ್ಲ, ಹೇಳ್ಬೇಕು ಅನ್ನಿಸ್ತು, ತಪ್ಪು ತಿಳ್ಕೊಬೇಡಿ. ಅಣ್ಣನ ಸಮಾನ ಅಲ್ವಾ, ತಿಳಿಸ್ತೆ ಅಷ್ಟೇ. ಅಂದ್ರೆ ನನ್ಗೆ ಕನ್ಫ್ಯೂಸ್ ಆಯ್ತು, ಇದು ಕನ್ನಡನೋ ಅಂತ. ಇರ್ಲಿ, ನಾವು ಆ ರಮ್ನ ತೆಗೆದು ನಿಮಗೆ ಕೊಡ್ತೀವಿ. ನಾವು ನಾಳೆಯಿಂದ ಅದನ್ನ ಶ್ರೀರಾಮ್ಪುರಂ ಅಲ್ಲಿರೋ ರಮ್ನ ತೆಗೆದು ರೂಪೇಶ್ ರಾಜಣ್ಣ ಅವ್ರಿಗೆ ಕೊಟ್ಟು ನಾವು ಬರೀ ಶ್ರೀರಾಮ್ಪುರವನ್ನು ಇಟ್ಕೊಂತೀವಿ. ಆ ಓಕ್ಲಿಪುರಂ ಅಲ್ಲಿರೋ ರಮ್ನ ತೆಗೆದ್ಬಿಟ್ಟು ರೂಪೇಶ್ ರಾಜಣ್ಣ ಕೊಟ್ಬಿಟ್ಟು ನಾವು ಬರೀ ಓಕ್ಲಿಪುರ ಇಟ್ಕೊಂತೀವಿ. ಅದೇ ಟ್ಯಾನ್ರಿ ರೋಡ್ ಇದೆಯಲ್ಲ, ಅದು ಹಂಗೆ ಇರಲಿ.
ಚೆನ್ನಾಗಿದೆ. ಕಬ್ಬನ್ ಪಾರ್ಕ್ ಇದೆಯಲ್ಲ, ಹ್ಯಾನ್ಸ್ ರೋಡ್ ಇದೆಯಲ್ಲ, ಹೆಡನ್ ಸರ್ಕಲ್ ಇದೆಯಲ್ಲ, ಇವೆಲ್ಲ ಹಂಗೆ ಇರಲಿ. ರೂಪೇಶ್ ರೋಷನ್ ಅವರೇ, ಒಂದು ಅರ್ಥ ಮಾಡ್ಕೊಳ್ಳಿ, ನಾವೇನಾದ್ರು ರೀಲ್ಸ್ ಲೀಸ್ಟ್ ಗಳನ್ನು ಕೊಟ್ಟು ಬಿಟ್ರೆ ನಿಮಗೆ ಬರೀ ಓದೋದಕ್ಕಾಗೋದಿಲ್ಲ, ಅಷ್ಟು ಲೀಸ್ಟ್ ಇದಾವೆ. ಹೊಟ್ಟೆ ಉರಿಯಲ್ವಾ ನಮಗೆ? ಯಾವಾಗ್ಲೂ ಇದು ಒಂದೇನಾ? ಬನ್ನಿ ಅಲ್ಲಿಗೆ, ಬನ್ನಿ ಅಲ್ಲಿಗೆ, ಇಲ್ಲಿಗೆ ಬನ್ನಿ. ಮೂಲ ನಾವು ಎದೆ ಕೊಟ್ಟು ನಿಂತ್ಕೊಂತೀವಿ, ನಿಮ್ ಜೊತೆ ಎದೆ ಕೊಟ್ಟು ನಿಂತ್ಕೊಳ್ತೀವಿ. ಇದ್ರ ಜೊತೆಲಿ ಇದನ್ನು ಮಾಡೋಣ. ಇದು ತಪ್ಪು ಅಂತ ನಾನು ಹೇಳ್ತಲ್ಲ, ಇದು ಸರಿನೇ. ಆದ್ರೆ ಇಲ್ಲಿ ಯಾಕೆ ನೀವು ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅಂತ ಈ ಹೆಸರುಗಳು ಯಾಕೆ ಇಲ್ಲಿ ಬರಲ್ಲ? ಈ ಹೆಸರುಗಳು ಯಾಕೆ ಇಲ್ಲಿ ಬರಲ್ಲ? ಭಯನಾ? ಇಲ್ಲ ರಮ್ ಸಿಗಲ್ಲ ಅಂತ ಅದ್ರಲ್ಲಿ. ಇರ್ಲಿ ಬಿಡಿ, ಬೇಜಾರಾಗತ್ತೆ ಮನ್ಸಿಗೆ, ಎಷ್ಟು ಬೇಜಾರಾಗತ್ತೆ ಅಂದ್ರೆ ರೂಪೇಶ್ ರೋಷನ್ ಅವರೇ. ನಾವು ಅನ್ಕೊಳ್ತೀವಿ, ನೀವ್ ಹೇಳ್ತೀರಾ ನಮಗೆ ಧರ್ಮ ಇಲ್ಲ ಭಾಷೆ ಅಂತ, ಆದ್ರೆ ಇಲ್ಲಿ ಒಂದ್ ಧರ್ಮದ ವಿರುದ್ಧ ಮಾತ್ರ ಮಾತಾಡ್ತೀರಾ, ಇನ್ನು ಉಳಿದ ಧರ್ಮಗಳ ಹೆಸರುಗಳ ವಿರುದ್ಧ ಹೋರಾಟ ಮಾಡಲ್ಲ. ನೀವು ಮಾಡಕ್ಕಾಗಲ್ಲ ನಿಮ್ಗೆ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.